ನಮಸ್ಕಾರ ಗೆಳೆಯರಿ, ನೀವೆಲ್ಲರೂ ಹೇಗಿದ್ದೀರಾ? ನಿಖಲು ಮಾತೆಲ್ಲ ಎಂಚ ಉಲ್ಲರು. ದುನಿಪು ಯೂಟ್ಯೂಬ್ ಚಾನೆಲ್ಗೆ ನಿಮ್ಗೆಲ್ರಿಗೂ ಆತ್ಮೀಯವಾದ ಸ್ವಾಗತ. ಕಳೆದ ವಾರದಲ್ಲಿ ನಾನೊಂದು ಕಮೆಂಟ್ ಅನ್ನು ಓದಿದ್ದೆ, ತುಳು ಮಾತಾಡ್ಲಿಕ್ಕೆ ಆಗುದಿಲ್ಲ, ತುಳು ತುಂಬಾ ಕಷ್ಟ ಉಂಟು ಅಂತ. ಯಾರು ಹೇಳಿದ್ದು ನಿಮ್ಗೆ ತುಳು ಕಷ್ಟ ಇದೆ ಅಂತ? ನಿಮ್ಗೆ ಕನ್ನಡ ಗೊತ್ತಿದ್ರೆ ತುಳು ಈಗ ನಿಮ್ಮ ಅಂಗೈಯಲ್ಲೇ ಉಂಟಲ್ವಾ? ಸರಿ, ಹಾಗಾದ್ರೆ ಇವತ್ತಿನ ವಾಕ್ಯಗಳು ಯಾವುದು ಅಂತ ನೋಡ್ಕೊಂಡು ಬರೋಣ ಬನ್ನಿ. ಇವತ್ತು ನಾವು ದಿನದ ಹೊತ್ತಿನ ಬಗ್ಗೆ ತಿಳ್ಕೊಳ್ಳೋಣ. ಮುಂಜಾನೆ, ಮುಂಜಾನೆಗೆ ತುಳುವಲ್ಲಿ ಪುಲ್ಯಕಾಂಡೆ ಅಂತ ಹೇಳ್ತಾರೆ. ಮುಂಜಾನೆ ತುಳುವಲ್ಲಿ ಪುಲ್ಯಕಾಂಡೆ. ಫಾರ್ ಎಕ್ಸಾಂಪಲ್, ಮುಂಜಾನೆ ಬೇಗ ಏಳ್ಬೇಕು, ಮುಂಜಾನೆ ಬೇಗ ಏಳ್ಬೇಕು. ಪುಲ್ಯಕಾಂಡೆ ಬೇಗ ಲಕ್ಕೊಡು, ತುಳುವಲ್ಲಿ ಪುಲ್ಯಕಾಂಡೆ ಬೇಗ ಲಕ್ಕೊಡು. ಹಾಗೆ ಮಧ್ಯಾಹ್ನ, ಮಧ್ಯಾಹ್ನಕ್ಕೆ ತುಳುವಲ್ಲಿ ಮಧ್ಯಾಹ್ನ ಅಂತಾನೆ ಹೇಳ್ತಾರೆ. ಮಧ್ಯಾಹ್ನಕ್ಕೆ ತುಳುವಲ್ಲಿ ಮಧ್ಯಾಹ್ನ ಅಂತಾನೆ ಹೇಳ್ತಾರೆ. ಉದಾಹರಣೆಗೆ, ಮಧ್ಯಾಹ್ನ ಎಂತ ಉರಿ ಬಿಸಿಲು ಮಾರೆ, ಮಧ್ಯಾಹ್ನ ಎಂತ ಉರಿ ಬಿಸಿಲು ಮಾರೆ, ಇದನ್ನೇ ತುಳುವಲ್ಲಿ ಮಧ್ಯಾಹ್ನ ಎಂಚಿ ಉರಿ ದೊಂಬು ಮಾರೆ, ಮಧ್ಯಾಹ್ನ ಎಂಚಿ ಉರಿ ದೊಂಬು ಮಾರೆ. ಇಲ್ಲಿ ಬಿಸಿಲಿಗೆ ತುಳುವಲ್ಲಿ ದೊಂಬು ಅಂತ ಹೇಳ್ತೇವೆ ನಾವು, ಬಿಸಿಲಿಗೆ ತುಳುವಲ್ಲಿ ದೊಂಬು ಅಂತ ಹೇಳ್ತೇವೆ. ಆಮೇಲೆ ಹಗಲು, ಹಗಲಿಗೆ ತುಳುವಲ್ಲಿ ಪಗೆಲು ಅಂತ ಹೇಳ್ತಾರೆ, ಹಗಲಿಗೆ ತುಳುವಲ್ಲಿ ಪಗೆಲು ಅಂತ ಹೇಳ್ತಾರೆ. ಇದನ್ನು ಹೇಗೆ ಬಳಕೆ ಮಾಡ್ಬೇಕಂದ್ರೆ, ಹಗಲಲ್ಲಿ ನಾವು ಕೆಲಸಕ್ಕೆ ಹೋಗ್ತೇವಲ್ವಾ, ಅದನ್ನೇ ತುಳುವಲ್ಲಿ ಪಗೆಲಿಡು ನಮ ಬೇಲೆಗೆ ಪೋಪ, ಪಗೆಲಿಡು ನಮ ಬೇಲೆಗೆ ಪೋಪ. ಹಾಗೆ ಮುಂದೆ ರಾತ್ರಿ, ರಾತ್ರಿಗೆ ತುಳುವಲ್ಲಿ ರಾತ್ರೆ ಅಂತ ಹೇಳ್ತಾರೆ, ರಾತ್ರಿಗೆ ತುಳುವಲ್ಲಿ ರಾತ್ರೆ ಅಂತ ಹೇಳ್ತಾರೆ. ಇದನ್ನು ಹೀಗೆ ಬಳಸಿ, ರಾತ್ರಿ ಬೇಗ ಊಟ ಮಾಡಿ ಮಲಗಬೇಕು, ರಾತ್ರಿ ಬೇಗ ಊಟ ಮಾಡಿ ಮಲಗಬೇಕು. ರಾತ್ರಿಡು ಬೇಗ ವನಸ್ ಮಲ್ತು ಜೆಪ್ಪೊಡು, ತುಳುವಲ್ಲಿ ಹೀಗೆ ಹೇಳ್ತಾರೆ, ರಾತ್ರಿಡು ಬೇಗ ವನಸ್ ಮಲ್ತದು ಜೆಪ್ಪೊಡು. ಆಮೇಲೆ ಸಂಜೆ, ಸಂಜೆಗೆ ತುಳುವಲ್ಲಿ ಬಯ್ಯ ಅಂತ ಹೇಳ್ತಾರೆ, ಸಂಜೆಗೆ ತುಳುವಲ್ಲಿ ಬಯ್ಯ ಅಂತ ಹೇಳ್ತಾರೆ. ಇದನ್ನು ಹೇಗೆ ಬಳಕೆ ಮಾಡಬಹುದು ಅಂತ ಅಂದ್ರೆ, ಸಂಜೆಯ ಹೊತ್ತಿಗೆ ಬಿಸಿ ಚಹಾ ಮತ್ತು ಪಕೋಡ ಸಿಕ್ಕರೆ ತುಂಬಾ ಚೆನ್ನಾಗಿರುತ್ತೆ, ಸಂಜೆಯ ಹೊತ್ತಿಗೆ ಬಿಸಿ ಚಹಾ ಮತ್ತು ಪಕೋಡ ಸಿಕ್ಕರೆ ತುಂಬಾ ಚೆನ್ನಾಗಿರುತ್ತೆ. ಇದನ್ನು ತುಳುವಲ್ಲಿ ಹೇಗೆ ಹೇಳ್ಬೇಕಂದ್ರೆ, ಬಯ್ಯದ ಪೊರ್ತು ಗೊಂಜಿ ಬೆಚ್ಚ ಬೆಚ್ಚ ಚಾಲ ನೀರುಳಿ ಬಜೆ ತಿಕ್ಕಂಡ ಬಾರಿ ಎಡ್ಡ ಇಪ್ಪುಡು, ಬಯ್ಯದ ಪೊರ್ತುಗು ಒಂಜಿ ಬೆಚ್ಚ ಬೆಚ್ಚ ಚಾಲ ನೀರುಳ್ಳಿ ಬಜೆಲ್ಲ ತಿಕ್ಕಂಡ ಬಾರಿ ಎಡ್ಡ ಇಪ್ಪುಂಡು. ಅಂದ್ಹಾಗೆ ನಿಮ್ ಕಡೆ ಬಿಸಿಲು ಹೇಗಿದೆ? ಸುಡ್ತಿದೆಯಾ ಅಥವಾ ತಂಪೆನಿಸ್ತಿದೆಯಾ? ಕಮೆಂಟ್ ಮಾಡಿ ಗೆಳೆಯರಿ. ಮತ್ತೆ ಮುಂದಿನ ವಿಡಿಯೋದಲ್ಲಿ ಸಿಗೋಣ. ಸೊಲ್ಮೇಲು.